गेंद मौजूद है। हांगकांग स्टेडियम जो चक्का उठाने के लिए मौका भी है, शायद आपकी जिम्मेदारी खेल अपने साथ में दिखाना चाहिए। इस बीच 5वीं गेंद राउंड द विकेट के बीच किशोर गेम को उठाने के लिए कोशिश, गेम को आगे आकर घुमाते हुए और शॉट लेग पर गेम को ड्राइव किया, एकमात्र रन। ಹಿರಿಯ ರಾಜಕೀಯ ಮುಂದಾಳುವಾಗಿರುವಂತಹ ರಾಮಚಂದ್ರನವರು ಬಂದಿದ್ದಾರೆ, ಅವರಿಗೆ ಕೃಷ್ಣಪ್ಪಣ್ಣರವರು ಬಂದಿದ್ದಾರೆ, ಅವರಿಗೆ ನಾವು ಪಿಎಫ್ಸಿ ಕ್ರಿಕೆಟರ್ಸ್ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಂತದ ಪ್ರವೇಶವನ್ನು ಪಡ್ಕೊಂಡಿದೆ, ಫೈನಲ್ ಪಂದ್ಯಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದೆ ಎರಡೂ ತಂಡದ ನಾಯಕರು. ಹಾಗೆ ಈ ಪಂದ್ಯಾವಳಿಯ ನಿರ್ಗಮನವನ್ನು ಕಂಡುಕೊಂಡಂತಹ ತಂಡದ ನಾಯಕ ಫೈನಲ್ ಪಂದ್ಯವನ್ನು ವೀಕ್ಷಿಸಿ ತರಬೇಕು. ತಮಗಾಗಿ ಒಂದು ವಿಶಿಷ್ಟ ಮೊಮೆಂಟ್ ಅಂದ್ರೆ ಪಾರಿತೋಷಕವನ್ನು ನಾವು ನೀಡಿದ್ದೇವೆ. ಉಲಾಲ್ ವಲಯ ಹಾಗೆ ಮತ್ತೊಬ್ಬ ಮುಖ್ಯ ಅತಿಥಿ ಹನೀಫ್ ಪಾಂಡ್ಯಾರ್ ಅಧ್ಯಕ್ಷರು ಪಿಎಫ್ಸಿ ಅವರೊಂದಿಗೆ ತೆರಳಿದ್ದಾರೆ. ಹಾಗೆ ಮೊಹಮ್ಮದ್ ಪಾಂಡ್ಯಾರ್ ಉಪಾಧ್ಯಕ್ಷರು ಪಿಎಫ್ಸಿ, ಹಾಗೆ ಅತಿಥಿಗಳು ಆಟಗಾರರನ್ನು ಪರಿಚಯಿಸಿಕೊಳ್ಳುತ್ತಿದ್ದಾರೆ. ಎರಡು ತಂಡದ ಆಟಗಾರರು ಹಾಗೆ ಪಿಎಫ್ಸಿ ತಂಡದ ಹಿರಿಯ ಸದಸ್ಯರುಗಳು ಮೈದಾನವನ್ನು ಪ್ರವೇಶಿಸುತ್ತಿದ್ದಾರೆ. ಆಟಗಾರರಿಗೆ ಹಸ್ತಲಾಘವನ್ನು ಮಾಡುತ್ತಿದ್ದಾರೆ, ಅವರಿಗೆ ಹಿತವನ್ನು ನುಡಿಯುತ್ತಿದ್ದಾರೆ, ಪಂದ್ಯಾವಳಿಯ ಯಶಸ್ವಿಯನ್ನು ಕೋರುತ್ತಿದ್ದಾರೆ. ಎರಡೂ ತಂಡಕ್ಕೆ ಫೈನಲ್ ಪಂದ್ಯಾವಳಿಯ ಕ್ಷಣಗಣನೆ ಆರಂಭಗೊಂಡಿದೆ. ಇನ್ನು ಫೈನಲ್ ಪಂದ್ಯದ ಮಾತ್ರ ಬಾಕಿ ಇದೆ. ಎರಡೂ ತಂಡದ ಆಟಗಾರರು ಆಗಮಿಸಿದ್ದಾರೆ. ಅದೇ ರೀತಿ ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು. ಎಲ್ಲ ಮಟ್ಟದಲ್ಲಿ ಆಡಿ ಫೈನಲ್ ಪಂದ್ಯಾಟವನ್ನ ಆಡ್ತಾ ಇರುವಂತಹ ಸನ್ನಿವೇಶಗಳನ್ನ ಗಮನಿಸಿಕೊಳ್ತಾ ಇದ್ದಾವೆ. ತೃತೀಯ ಓವರಿನ ದ್ವಿತೀಯ ಬಾರಿಗೆ ಶ್ರೇಷ್ಠವಾಗಿತ್ತು. ಮತ್ತೆ ಲಾಂಗ್ ಆಫ್ ಕಡೆಯಲ್ಲಿದೆ ಚೆಂಡು, ಒಂದು ಓಟದ ತೃತೀಯ ಓವರಿನ ಪಂಚಮಿ ಚೆಂಡು ಬೋರ್ಡ್ಗೆ ಹೊಡೆಯಲು ಪ್ರಯತ್ನವನ್ನ ಕಂಡ್ರು. ಇಲ್ಲಿ ಕಾಣ್ತಾ ಇದ್ದಾವೆ ರಮೀಶ್ ರವರನ್ನು ಪರಿಚಯಿಸ್ತಾ ಇದೆ ಬೆಲ್ಮಾ ತಂಡ. ಮೊದಲ ಎಸೆತ ಭರ್ಜರಿಯಾಗಿ ಬಾರಿಸಿದರು. ಒಂಟಿ ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. ಸ್ಪಿನ್ ಮಾತ್ರ ಎಸೆಯುವ ಅವಕಾಶದ ಒಂದು ಪಂದ್ಯವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಇದೊಂದು ಆಟಗಾರರಿಗೆ ಉತ್ತಮ ಪ್ರೇರಣೆ ಅನ್ನಬಹುದು. ಎಲ್ಲಾ ತಂಡಗಳು ಈ ಮಾದರಿಯ ಕ್ರಿಕೆಟ್ ಅನ್ನು ಆಡಲಿ ಎಂಬ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದರೊಂದಿಗೆ ದಾಂಡುಗಾರ ಪೆವಿಲಿಯನ್ ಕಡೆಗೆ ವಾಪಸ್ ಆಗ್ತಾ ಇದ್ದಾರೆ. ಬಹಳಷ್ಟು ಅದೃಷ್ಟದ ಓರ್ವ ಆಟಗಾರ ಕೂಡ ಹೌದು ಈತ. ಈ ಬಾರಿ ಕ್ಯಾಚ್ ಔಟ್ ಆಗುವ ಮೂಲಕ ಪೆವಿಲಿಯನ್ ಕಡೆಗೆ ವಾಪಸ್ ಆಗಾರ. ಸೂಪರ್ ಸಿಕ್ಸ್ ಪಂದ್ಯಾಟಕ್ಕೆ ತೆರಳಿದ್ರೆ ಈ ನಜರ ಕೂಡ ನಜರ್ ಅನ್ನುವಂತಹ ದಾಂಡುಗಾರ ಪೆವಿಲಿಯನ್ ಕಡೆಗೆ ವಾಪಸ್ ಆಗ್ತಾ ಇದ್ದಾರೆ. ಎರಡು ಸತತವಾಗಿ ಉತ್ತರಿ ನೆಲಪಾಲಾಗ್ತಾ ಇದ್ದಾರೆ. ಮನೋಗತವಾಗಲು ಕಾಣಬೇಕಾದ್ರೆ ಅಂತಿಮ ಚೆಂಡುವಾಗಿದೆ, ಶ್ರೇಷ್ಠವಾಗಿತ್ತು. ಈ ಪಂದ್ಯದಲ್ಲಿ ಆಟಗಾರರ ಅದೃಷ್ಟ ಯಾವ ರೀತಿ ಇದೆ ಎಂಬುದನ್ನು ಹೇಳಲಿಕ್ಕಾಗುವುದಿಲ್ಲ. ಭರ್ಜರಿ ದಾಂಡು ಕೇಂದ್ರ ಬಿಂದುವಾಗಬೇಕಾಗಿದೆ ಈ ಒಂದು ಪಿಎಫ್ಸಿ ಟ್ರೋಫಿ.
ನೋಡಿ ನೋಡಿ ರೆಹಮಾನ್ ಅವರೇ, ಕ್ರಿಕೆಟ್ ಅನ್ನುವಂತಹದ್ದು ಬಹುಶಃ ಅಗ್ಗಜಗ್ಗಾಟದ ಮಾದರಿಯಂತೆ ಒಮ್ಮೆ ಅತ್ತ ಕಡೆ ಒಮ್ಮೆ ಇತ್ತ ಕಡೆ ಅನ್ನುವಂತಹ ಸಂದರ್ಭದಲ್ಲಿ ಬಹುಶಃ ಕೊನೆಗೆ ಅದೃಷ್ಟ ಎತ್ತ ಕಡೆ ಅನ್ನುವಂತಹದ್ದು ಕ್ರೀಡಾ ಪ್ರೇಕ್ಷಕರ ಮುಂದೆ ಪ್ರಶ್ನೆಯನ್ನ ಇಡ್ತಾ ಇದೆ. ಈ ಒಂದು ಪಂದ್ಯಾಕೂಟ ದ್ವಿತೀಯ ಓವರಿನ ಚಾಲ್ತಿಯಲ್ಲಿದೆ. ತೃತೀಯ ಚೆಂಡು. ಹೌದು ಇಂತಿಹಾಸರವರೇ, ಮತ್ತೊಮ್ಮೆ ಪಂದ್ಯ ರೋಚಕ ರೋಮಾಂಚನಕ ಪ್ರದರ್ಶನವನ್ನು ಕಾಣಬೇಕಾಗಿದೆ. ಆಟಗಾರರು ಉತ್ತಮ ರೋಮಾಂಚನ ಪ್ರವೇಶವನ್ನು ಪಡ್ತಾ ಇದೆ. ಖಂಡಿತ ರೋಚಕ ಸ್ಥಿತಿಯ ಪಂದ್ಯಾಟವಿದು. ರೋಮಾಂಚಕ ಸ್ಥಿತಿಯ ಮಟ್ಟಿಗೆ ತಿರುವನ್ನ ಕಾಣ್ತಾ ಇದೆ. ಆ ಒಂದು ದಾಂಡುಗಾರ ಎಡಗೈ ದಾಂಡುಗಾರನ ಆವನ್ನು ಅವತ್ಯ ಬಲವಾದ ಹೊಡೆತಕ್ಕೆ ಮನವಿಯನ್ನ ಕೊಟ್ಟರು. ರನ್ಔಟಿಗೆ ಅವಕಾಶವನ್ನ ಕಲ್ಪಿಸ್ತಾ ಇದೆ. ಇಲ್ಲಿ ನೋಡಿ ನೋಡಿ ಚೆಂಡುಗಳ ಮುಂದೆ ಬೇಕಾಗಿವೆ 9 ಗುರಿ ಕಾಣಬೇಕಾಗಿದೆ. ಖಂಡಿತ ಕ್ರಿಕೆಟ್ ಅನ್ನುವಂತಹ ಅದೃಷ್ಟದ ಓವರ್ಗಳ ಮುಕ್ತಾಯದ ಹಂತದಲ್ಲಿ ಗಳಿಸಿದ ಮೊತ್ತ ಕೇವಲ 2 ಮಾತ್ರವಿತ್ತು. ನಂತರದಲ್ಲಿ ಗಳಿಸಿದ ಮೊತ್ತ ಬಹುಶಃ 8ಕ್ಕೆ ಹೇರಿದೆ. ಇಲ್ಲಿ ಗಮನಿಸಿಕೊಳ್ಳಬೇಕು, ಒಬ್ಬ ಯುವ ಆಲ್ರೌಂಡರ್ ಆಟಗಾರರು ಆಗಿರುವಂತಹ ಸುಹಾನ್ ರವರು ಮತ್ತೊಮ್ಮೆ ತನ್ನ ಎಡಗೈ ಎಸೆತ ಲೆಫ್ಟ್ ಕಡೆ ಬಿದ್ದ ಚೆಂಡನ್ನು ಭರ್ಜರಿಯಾಗಿ ಬಾರಿಸಲು ಯತ್ನಿಸಿದರು. ಮದನಿ ನಗರ ತಂಡ ತನ್ನ ಕೊರಳಿಗೆ ಹಾಕಿಕೊಳ್ಳಲು 3 ಚೆಂಡುಗಳ ಮುಂದೆ ಬೇಕಾಗಿದೆ 7ರ ಗುರಿ. ನೋಡಿ ಮತ್ತೊಂದು ವಿಕೆಟ್ ಬದಿಯಲ್ಲೇ ಸುಹಾನ್ ರವರು ದಾಂಡಿಗನ ವಂಚಿಸುತ್ತಾರೋ ಅಲ್ಲ, ದಾಂಡಿಗನ ದಾಂಡು ಯಾವ ರೀತಿಯ ಪ್ರದರ್ಶನವನ್ನು ಕಾಣಬೇಕಾಗಿದೆ ನೋಡ್ಬೇಕಾಗಿದೆ. ಕೊನೆಯ ಎಸೆತ, ಆದರೆ ದಾಂಡನ್ನು ಸಂಪರ್ಕಿಸಲು ಯತ್ನಿಸಿಲ್ಲ. ಚೆಂಡು ಗೂಟ ರಕ್ಷಕರ ಕೈ ಸೇರುವುದರೊಂದಿಗೆ ಪಂದ್ಯವನ್ನು ಬೆಲ್ಮಾ ತಂಡದ ಆಟಗಾರರು ವಿಜಯೋತ್ಸವದ ಆಚರಣೆಯನ್ನು ಮಾಡುತ್ತಿದ್ದಾರೆ. ಕಂಗ್ರಾಚುಲೇಷನ್ ಟು ಬೆಲ್ಮಾ, FCB ಬೆಲ್ಮಾ. ಕಂಗ್ರಾಚುಲೇಷನ್, they won the trophy of PFC trophy 2K19. once again congratulations to ವಿನಂತಿಯನ್ನು ಮಾಡ್ತಾ ಇರಿ. ಅದೇ ರೀತಿ ಲೆಕ್ಚರ್ ಅಧ್ಯಕ್ಷರ DFI ಉಲ್ಲಾಳ ಇದರ ಜೀವನ್ ರಾಜ್ ಕುತ್ತಾರ್ ಇವರಿಗೆ ರಿಯಾಜ್ ರವರು ಹೂಚೆಂಡನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಮಾಜಿ MLA ಮಂಗಳೂರು ಇದರ ವಿಧಾನಸಭಾ ಕ್ಷೇತ್ರ ಜಯರಾಮ್ ಶೆಟ್ಟಿ ಅವರಿಗೆ ನಮ್ಮ ಫಾರೂಕ್ ರವರು ಹೂಚೆಂಡನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಮಾನವ ಅಧಿಕಾರ ಇದರ ಉಸ್ತುವಾರಿಯಾದಂತಹ ಹಿರಿಯ ಹೋರಾಟಗಾರರು ಕೂಡ ಮಕ್ಸೂದ್ ಖಾನ್ ನಮ್ಮ ಕರೆಗೆ ಹೂ ಕೊಟ್ಟು ಬಂದಿದ್ದಾರೆ. ಇವರಿಗೆ ರಿಜ್ವಾನ್ ರವರು ಹೂಚೆಂಡನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ PFC ತಂಡದ ಉಪಾಧ್ಯಕ್ಷರಾದಂತಹ ಮೊಹಮ್ಮದ್ ರವರಿದ್ದಾರೆ. ಇವರಿಗೆ ಇಮ್ತಿಯಾಜ್ ರವರು ಹೂಚೆಂಡನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಈ ಪಂದ್ಯಾಟಕ್ಕೆ ಬಹಳ ಹಗಲು ರಾತ್ರಿ ಬಹಳ ಉತ್ತಮ ರೀತಿಯಲ್ಲಿ ಸಹಕರಿಸಿ ಬಂದಂತಹ PFC ಅಧ್ಯಕ್ಷರಾದಂತಹ ಹನೀಫ್ ರವರು ಕೂಡ ಈ ವೇದಿಕೆಯಲ್ಲಿದೆ. ಇವರಿಗೆ ಇಮ್ರಾನ್ ರವರು ಹೂಚೆಂಡು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ಈ ಒಂದು ಕ್ರೀಡಾಕ್ಕೆ ಬಹಳ ಉತ್ತಮ ರೀತಿಯಲ್ಲಿ ಬಂದು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಮ್ಮೊಂದಿಗೆ ಸಹಕರಿಸಿದಂತಹ ಸಾಗರ್ನ ಮಾಲಕರಾದಂತಹ ರಹಮಾನ್ ರವರಿಗೆ ಆರಿಫ್ ರವರು ಹೂಚೆಂಡನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಹಿರಿಯ CPM ಉಲ್ಲಾ ವಲಯದ ಕಾರ್ಯದರ್ಶಿ ಕೃಷ್ಣಪ್ಪ ಸಾಲಿಯಾನ್ ರವರು ಕೂಡ ಈ ವೇದಿಕೆಯಲ್ಲಿ ಇವರಿಗೆ ತಾಯಿಫ್ ರವರು ಹೂಚೆಂಡನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಮಾಂಡ್ಯಾರ್ ಫ್ರೆಂಡ್ಸ್ ಕ್ಲಬ್ ಮುಕಲ್ನ ಕೆಲವಾರು ವರ್ಷದ್ದು ನಡಪುನ ಕ್ರಿಕೆಟ್ ಪಂದ್ಯಾವಳಿದ ಈ ಸಮಾರಂಭದ ವೇದಿಕೆ ಮಾತ ಗಣ್ಯರ ನಕುಳೆ ಬೇತೆ ಬೇತೆ ತಂಡದಕ್ಕಳು ಕರಿನ ವಾರ ಬಕ್ಕ ಈ ವಾರಡು ಪ್ರದರ್ಶನ ಕೊರ್ದು ಕ್ರಿಕೆಟಿನ ಗೆಲ್ಪನ ದೃಷ್ಟಿಡಿ ಮಸ್ತ್ ಸಮಾವೇಶನ ಮಾತ ತಂಡದಕ್ಲಿಗ್ಲೆ ಯಾನ ಅಭಿನಂದನೆ ಸಲ್ಲಿಸ ಒಂದುಲ್ಲೆ ಒರ್ಂಬ ಜನತ ಕ್ರಿಕೆಟ್ ಪಂದ್ಯಾಟ ಜಗತ್ತಡಿತ್ತೆ ಹೆಚ್ಚು ಪ್ರಚಾರ ಸ್ಪರ್ಧೆ ಆಟ ಬಂಡ ಕ್ರಿಕೆಟ್ ಇತ್ತೆ ನಮ್ಮ ದೇಶಡು ಭಾರತ ಬೊಕ್ಕ ಆಸ್ಟ್ರೇಲಿಯಾಗಳ ಮ್ಯಾಚ್ ಆವೊಂದು ಗೆಲ್ತಿನ ತಂಡೋಗ ಯಾನು ಶುಭಾಶಯನು ಸಲ್ಲಿಸ ಒಂದಿಲ್ಲ
ಅಂಚನೆ ಸೋತಿನ ತಂಡದಕ್ಕಳು ನನೊಂಜಿ ಸರ್ತಿ ಬೇತೆ ಬೇತೆ ಟೀಮ್ದೊಟ್ಟಿಗೆ ಪ್ರದರ್ಶನ ಕೊಡ್ತು ಗೆಲ್ಪುನಂಚಿಗೆ ಪೋವಾಡ ಪಡೆದು ಯಾನು ಹಾರೈಸ ಹೊಂದಿಲ್ಲ ಕ್ರೀಡೆದ ಬಗ್ಗೆ ಒಂಜಿ ಪಾತೆರ ಈ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಎಂದು ಪನ್ಪೇರು ಒಂಜಿ ವ್ಯಕ್ತಿನ ಗಟ್ಟಿ ಮನಸ್ಸು ಗಟ್ಟಿ ಶರೀರ ಉಡಿತಿಂದ ಅವು ಆರೋಗ್ಯಪೂರ್ಣ ಶರೀರ ಅಂದೈತೆ ಅರ್ಥ ಕ್ರೀಡೆ ನಮ್ಮ ಮನಸ್ಸನ್ನು ನಮ್ಮ ದೇಹನು ನಮ್ಮ ಸಮಾಜನು ನಮ್ಮ ದೇಶನು ಒಟ್ಟಿಗೆ ಸೇರಿಸೋಂಡು ಜೊತೆಗೆ ಐಕ್ ಜಾತಿ ಧರ್ಮ ಭೇದದಾಲ ಪೂಜೆ ರಾಜಕೀಯ ಪಕ್ಷದಲ್ಲ ಭೇದದಾಲ ಇಜ್ಜಿ ಕ್ರೀಡೆ ಬಣ್ಣ ಕ್ರೀಡೆ ಸಂತೋಷ ಯಾನ್ ಗೆಲ್ಪೋಡು ಬಂದ್ಪುಣನೇ ಉದ್ದೇಶ ಆ ದೃಷ್ಟಿ ಕ್ರೀಡೆ ನಂಗೆ ಮಾತೆರೆಗಳ ಸಹಕಾರಿ ಅವಡು ನಮ್ಮನ್ನು ಒಟ್ಟಾದ ಜಾತಿ ಧರ್ಮ ಭೇದದಾಂತೆ ಪಕ್ಷ ಭೇದದಾಂತೆ ನಮ್ಮ ಮಾತ ಒಂಜಿ ನಮ್ಮ ಮಾತ ಜನಕ್ಕಳು ನಮ್ಮ ಮಾತ ಮಾನವೀಯರು ಬಂದ ದೃಷ್ಟಿ ಪಾಂಡ್ಯಾರ್ ಫ್ರೆಂಡ್ಸ್ ಕ್ರಿಕೆಟ್ ದಕ್ಕಲ್ನ ಪಾಂಡ್ಯಾರ್ ಫ್ರೆಂಡ್ಸ್ ಕ್ಲಬ್ ದಕ್ಕಲ್ನ ಈ ಪಂದ್ಯಾಟ ಎಡ್ಡೆ ರೀತಿಯಲ್ಲಿ ನಡಪಾಡು ಬೇತೆ ಬೇತೆ ಸಂಘ ಸಂಸ್ಥೆ ದಕ್ಕಲಿಗೆ ಒಂದು ಆದರ್ಶ ಆಡು ಪಂಡ ಹಾರೈಸಿದ್ದು ಗೆಂದಿನಕ್ಲಿ ಪಿರೋರ ಸೊಲ್ಮೇನ್ संदेशाद यन पाते रहे जय हिंद जय करना तहे दिल से पीएफसी वालों का मैं शुक्रिया अदा करता हूं और यहाँ के लोगों का और ये जो सारे प्लेयर्स अमन के साथ शांति के साथ इतने अच्छे खेल का नज़ारा दिखाए और ये जो मंच पर बैठे हैं बड़े बड़े लीडरान गांव के बड़े बड़े जिम्मेदार इन सब का मैं तहे दिल से शुक्रिया अदा करता हूं और ख़ासकर पीएफसी क्रिकेटर्स का मैं बहुत तहे दिल से शुक्रिया अदा करता हूं जिन्होंने मुझे बेंगलुरु से बुलाकर यहाँ पर इज्जत अफजाई की मेरे साथ और मैं ये सारे क्रिकेटर्स और ये गाँव वालों से एक बात कहना चाहता हूँ कि गिरोन छोटा सा है यहाँ के लोगों के दिल हिंदी मालूम पड़ता है ना हिंदी यहाँ का ग्राउंड छोटा है गांव छोटा है लेकिन यहाँ के लोगों का दिल बड़ा है ये दिल बहुत अहम चीज है और सारी दुनिया में दिल वाले हिंदुस्तानी करके कहते हैं और मैं सारी दुनिया में सबसे बेहतर दिल वाले ये कुत्तार वाले करके कहता हूँ कुत्तार गांव वाले जो इतने अच्छे से छोटे से ग्राउंड में बेहतरीन खेल का नजारा दिखाते हुए एक अमन एक भाईचारगी एक डिसिप्लिन को कायम करते हुए जिन्होंने आज का ये सारे दिन का ये मैच खेला ये बहुत बहुत महत्वपूर्ण मैच था जिन्होंने जो लड़के जीते हैं उनको भी मैं तहे दिल से शुक्रिया अदा करता हूँ जो जीत का नजारा दिखाए और इस बात के साथ में एक छोटी सी एक शायर के साथ मैं ये करूँगा बैसाखियों पे चल के भी वो महान क्यों है बैसाखियों पे चल के भी वो महान क्यों है जो हमको बांटते हैं वो हमारे हुक्मरान क्यों हैं बैसाखियों पे चल के भी वो महान क्यों हैं जो हमको बांटते हैं वो हमारे हुक्मरान क्यों हैं अमेरिका चीन पाकिस्तान सब इस सोच में हैं कि सारे जहां से अच्छा हिंदुस्तान क्यों है इस हिंदुस्तान को कामयाब करने के लिए एक हिंदुस्तान को अमन और शांति का पैगाम देने के लिए आप क्रिकेट के साथ साथ इस देश की सुरक्षा भी कीजिए इस देश की रक्षा भी कीजिए इस देश के लोगों की खिदमत भी कीजिए क्रिकेट ही सिर्फ आपका काम नहीं है कि हिंदुस्तान की खिदमत भी आपका काम है अस्सलाम वालेकुम व रहमतुल्लाहि व बरकातुहू ವಿಶೇಷವಾದ ಈ ಪಾಂಡ್ಯರ್ ಭಾಗದ ಪಿಎಫ್ಸಿ ತಂಡಗೆ ನಾನು ಕೃತಜ್ಞತೆ ಬೊಕ್ಕ ಅಭಿನಂದನೆ ಸಲ್ಲಿಸೋನ್ಲಿ ದಯಪಂಡ ಈ ಒಂಜಿ ಪೊರ್ಲುದ ಕ್ರೀಡಾಕೂಟನೆ ನಮ್ಮ ಸಾಧಾರಣವಾದ ಇಂಚಿನ ಕ್ರೀಡಾಕೂಟನಿ ಕುಡ್ಲಾಡತ್ತನ ಬೇತೆ ಬೇತೆ ಬಾಗಡು ತುಯರೆ ತೂಂದಿತ್ತ ಆಂಡ ಈ ಒಂಜಿ ಪೊರ್ಲು ಕಂಟದ ಕ್ರೀಡಾಕೂಟನ ಅವಳ 25,000 ಕ್ಯಾಸ್ ದಿದ್ದು ಈತ್ ಪೊರ್ಲು ಕಂಟದ ಟ್ರೋಫಿ ದಿದ್ದಿ ಪೊರ್ಲು ಕಂಟದ ಈ ಗ್ರೌಂಡ್ ಮಲ್ತಿನಂಚಿನ ಪಿಎಫ್ಸಿ ತಂಡ ಈ ಗ್ರಾಮೀಣ ಭಾಗಡ್ಲಿ ಒಂಜಿ ಪೊರ್ಲು ಕಂಟದ ಆಟನ ಗೊಬ್ಬಾಯಿನಕ್ಕೆ ಇಡೀ ಕುತ್ತಾರ ಗ್ರಾಮದ ಜನಕಲ ಪರವಾದಕ್ಲಿಗೆ ಅಭಿನಂದನೆ ಸಲ್ಲಿಸೋಂದಿಲ್ಲ ಖಂಡಿತವಾದ್ಲ ಈ ಒಂಜಿ ಶ್ರಮ ಈ ಕ್ರೀಡದ ಪಿರವಡಿತಿನ ಶ್ರಮ ತೂನಗನೆ ಅರ್ಥ ಆಪುಂಡು ಅನೀಫ್ ಪಾಂಡ್ಯರ್ ಬೊಕ್ಕ ಆಕಲ ಒಟ್ಟು ತಂಡ ಒಂಜಿ ರಡ್ಡು ವಾರ ಈ ಒಂಜಿ ಕ್ರೀಡಾಕೂಟನ ಮಲ್ತದೆ ಈ ಒಂಜಿ ಪೊರ್ಲುದ ವೇದಿಕೆಯನ್ನು ನಿರ್ಮಾಣ ಮಲ್ತದೆ ಬಹಳ ಅಚ್ಚುಕಟ್ಟವಾದ ಅದು ಈ ಒಂಜಿ ಕ್ರೀಡೆನೆ ಮಲ್ತೇರಿ ಆಯ್ತು ಒಟ್ಟಿಗೆ ಬಾರಿ ಖುಷಿಯಾಯಿನಂಚಿನ ವಿಚಾರ ಪಂಡ ಮೊರಣಿ ನಡತಿನಂಚಿನ ನಮ್ಮ ಕಾಶ್ಮೀರದ ನಮ್ಮ ಸೈನಿಕರನೆ ಹುತಾತ್ಮರಾಯಿನಂಚಿನ ದಿನಾನೇ ಮುಕ್ಕಲು ಮರಪ್ಪಂದ ಈ ಒಂದು ವೇದಿಕೆಡೆ ಅಕ್ಲಿಗೆ ಶ್ರದ್ಧಾಂಜಲಿ ಸಲ್ಲಿಸಾಯಿನಂಚಿನ ಆ ಒಂಜಿಲ ನೆನಪುಲ್ಲ ಈ ಒಂದು ಪಿಎಫ್ಸಿ ದಕ್ಕಲೆ ದೀತರು ಬಂದಂಡ ಖಂಡಿತವಾದ್ಲ ಒಂಜಿ ಹೆಮ್ಮೆ ಒಂದುಂಡು ಈ ಒಂದು ಪಿಎಫ್ಸಿ ತಂಡ
ನನಾತ್ ಪೊರ್ಲು ರೀತಿಡ್ ಬುಳೆಯೋಡು ಈ ಒಂಜಿ ಕುತ್ತಾರ ಗ್ರಾಮಡತನ ದಕ್ಷಿಣ ಕನ್ನಡ ಜಿಲ್ಲೆಡೆ ಈ ಒಂಜಿ ಪೊರ್ಲು ಕಂಟನ ಪುದರನೆ ಈ ಒಂಜಿ ತಂಡ ಪಡೆಯೋಡು ಪನ್ನದ ಕೇನೊಂದು ಬಹಳ ಖುಷಿ ಆಗೋದು ಒಂಜಿ ಸೌಹಾರ್ದಯುತವಾದ ಮಾತಾದ ಜಾತಿದ ಮಾತಾ ಧರ್ಮದ ಮಾತಾ ಭಾಷೆದ ಜನಕ್ಲೇನು ಮೂಲು ಸೇರ್ಪಾದ ಒಂಜಿ ಕ್ರೀಡಾಕೂಟನೆ ಮಲ್ತಿದ್ದಾರೆ. ಖಂಡಿತವಾದ ಬುಲ್ತ ಸ್ಥಳೀಯ ಸಂಸ್ಥೆ ಎಲ್ಲ ನಿಕ್ಲೆಗೆ ಒಂಜಿ ಮಲ್ಲ ರೀತಿದ ಸಹಕಾರ ಕೊರ್ಪ ಪನ್ಪುನ ವಿಶ್ವಾಸ ಎಂಕುಂಡು. ಆ ನಿಟ್ಟುಡು ಈ ಒಂಜಿ ಕ್ರೀಡಾಕೂಟಡೆ ವಿನ್ನಯನಂಚಿನ ರಡ್ಡು ತಂಡಗಳ ಶುಭಾಶಯನ ಸಲ್ಲಿಸ ಒಂದು ಈ ಒಂಜಿ ಅಚ್ಚುಕಟ್ಟಾಯನಂಚಿನ ಕ್ರೀಡೆಯನ್ನು ಮಲ್ತಿನಂಚಿನ PFC ತಂಡ ಬಕಾಕಲ ಸರ್ವ ಸದಸ್ಯರಿಗಳ ಕೃತಜ್ಞತೆ ಸಲ್ಲಿಸ ಒಂದು ಎನ್ನ ಪಾತ್ರ ಪಾಂಡ್ಯರ್ ಫ್ರೆಂಡ್ಸ್ ಈ ಒಂಜಿ ಸಮಿತಿ ಹಲವಾರು ವರ್ಷದಿಂಚಿ ಮುಲ್ಪ ಒಂಜಿ ಕ್ರಿಕೆಟ್ ಟೂರ್ನಮೆಂಟ್ ನಡಪವನುಂಡು. ಇತ್ತೆ ರೆಡ್ 5 32 ಟೀಮುಲು ಮುಲ್ಪ ಈ ಒಂಜಿ ಗ್ರೌಂಡು ಅಕಲ್ನ ಗೊಬ್ಬುದ ಚಾತುರ್ಯ ಬಕ ಪ್ರತಿಭೆ ಆ ಗೊಬ್ಬುದ ಸ್ಫೂರ್ತಿನ ಸ್ಪಿರಿಟ್ ತೋಜದೆ. ಇನಿ ಕ್ರಿಕೆಟ್ ಪ್ಲೇಯರ್ ನಕ್ಲೆಲ್ಲ ಗೊತ್ತುಂಡು ಆಯ್ತಾ, ಅಭಿಮಾನ ನಕ್ಲೆಲ್ಲ ಗೊತ್ತುಂಡು. 32 ಟೀಮ್ ಗೊಬ್ಬುಂಡ 32 ಟೀಮುಲ ಗೆಂದೆರೆ ಸಾಧ್ಯ ಆಂಡ ಗೆಂದು ನೆಟ್ ಒಂಜಿ ಟೀಮ್ ಫಸ್ಟ್ ಅಥವಾ ಸೆಕೆಂಡ್ ಎರಡನೇ ಟೀಮ್ ಆಂಡಲ ಇಂಚಿನ ಒಂಜಿ ಗ್ರಾಮೀಣ ಪ್ರದೇಶಡು ಈ ಒಂಜಿ PFC ಈ ಒಂಜಿ ಸಂಸ್ಥೆ ಸಂಘ ಈ ಒಂಜಿ ಟೂರ್ನಮೆಂಟ್ ದೀಪನ ಉದ್ದೇಶ ಹಲವಾರು ಪೆರೆಯಾವ್ ದಯಂದು ಪಂಡ ಒಂಜೆ ನಮ್ಮ ಈ ಒಂಜಿ ಗ್ರಾಮೀಣ ಈ ಪ್ರದೇಶ ಸುತ್ತಮುತ್ತಲ ಪ್ರದೇಶದ ಒಂಜಿ ಈ ಒಂಜಿ ಕ್ರೀಡಾ ಪಟುನಕ್ಲೆಗ್ ಒಂಜಿ ಅವಕಾಶ ಅಂಚನೆ ನಮ್ಮ ಈ ಪ್ರದೇಶದ ಕ್ರೀಡಾ ಅಭಿಮಾನಕ್ಲೆಗ್ ಕ್ರೀಡೆಯನ್ನು ತೋದು ಖುಷಿ ಪಡೆಪಡಂಚಿನ ಉದ್ದೇಶ ಈ ಎರಡು ಉದ್ದೇಶದ ಒಟ್ಟಿಗೆನೆ ನೆಕದ್ಮು ಪಾತನಾರ ಪಳ್ಳೆಕನೆ ಕ್ರಿಕೆಟ್ ಈ ಗೇಮ್ಗೂ ಉವೆ ಗೇಮ್ಗೂ ಜಾತಿ ಧರ್ಮ ಒಪ್ಪುಜಿ ಐಟು ಮಾತೆರ್ಲ ಕ್ರಿಕೆಟ್ ಗೊಬ್ಬುನಿ ಮಾತೆರ್ಲ ಪ್ಲೇಯರ್ ನಕಲು ಐಟ್ ಗೊಬ್ಬು ಮಾತ್ರ ಒಪ್ಪುಂಡು ಇಂಚಿನ ಗೊಬ್ಬುಡು ನಮ್ಮ ಊರುಡು ಬಕ್ಕ ಮಾತಾ ರೀತಿ ಇಡ್ಲ ಒಂಜಿ ಸೌಹಾರ್ದತೆ ಬಕ್ಕ ಸಹೋದರತೆ ಇಂದು ಬುಲೆಯರೆ ಒಂಜಿನ ಅವಕಾಶ ಈ ಗೊಬ್ಬುದ ಕ್ರೀಡಾ ಸ್ಫೂರ್ತಿದೊಟ್ಟಿಗೆ ಒಪ್ಪುಡು. ಇನಿ ನೆಟ್ 32 ಟೀಮು ಭಾಗವಹಿಸಿದ್ರು. ಈ 32 ಟೀಮುಗಳ ಯಾನು ಶುಭಾಶಯನು ಕೊರ್ನೊಟ್ಟಿಗೆ ಇನಿ ರೆಡ್ ಗೆಂದುನ ಟೀಮುಗಳ ಐತೊಟ್ಟಿಗೆ ಶುಭಾಶಯನು ಕೊರ್ದು ಇನ್ನು ನಂಕ್ ಗೆಂದುನ ಪ್ರೈಸ್ ತೆಪ್ಪುನ ಮುಖ್ಯತ್ತೆ ಒಂಜೆ ಕ್ರೀಡಾಪಟು ಆ ಕ್ರೀಡೆ ಭಾಗವಹಿಸುವ ಪಂಡ ಆಯನೊಂಜಿ ಕ್ರೀಡಾ ಪ್ರದರ್ಶನ ತೋಜೋಣಿಂದ ಪಂಡ ಐಟ್ ಪ್ರೈಸ್ ಒಂಜೆ ಉದ್ದೇಶ ಆಡ ಇತ್ತನಂಚಿನ ಆ ಒಂಜಿ ಕೀಲರಿಮೆ ಬಕ್ಕ ಆಡ ಇತ್ತನಂಚಿನ ಚಾತುರ್ಯನ್ನು ತೋಜೋಣ ಒಟ್ಟಿಗೆನೆ ಆ ಒಂಜಿ ಮಾತಾ ಆಡ ಇತ್ತನಂಚಿನ ಆಲೋಚನೆ ಹೆಚ್ಚ ಪುಟ್ಟದು ದೈಹಿಕವಾದಿಲ್ಲ ಮಾನಸಿಕವಾದಿಲ್ಲ ಆಯನ ದುಂಬುದ ಭವಿಷ್ಯತ್ತಿನ ರೂಪಿಸರೆ ಅವು ಒಂಜಿ ಮಲ್ಲ ಸಹಕಾರಿಯಾದ ಉಪ್ಪುಂಡು ಪಣ್ಪರೀತಿ ನಮ್ಮ ತೆರಿಯೊಂದು ಉಪ್ಪುಡು ಐತೊಟ್ಟಿಗೆ ಪ್ರೈಸ್ ತೆಪ್ಪುನ ಮುಖ್ಯತ್ತೆ ಅಕುಲು ಎಂಚ ಗೊಬ್ಬುದೇರೆ ಪಣ್ಪರ ರೀತಿದ ವಿಚಾರ ಒಪ್ಪುಂಡು ಒಂಜಿ ಕ್ರೀಡಾ ಅಭಿಮಾನಿ ಬತ್ತದ ಆ ಕ್ರೀಡೆಯನ್ನು ವೀಕ್ಷಣೆ ಮಲ್ಪನಾಗ ಆಯ ತೂಪೆ ಆಯನ ಬೌಲಿಂಗ್ ಎಂಚ ಆಯನ ಫೀಲ್ಡಿಂಗ್ ಎಂಚ ಆಯನ ಬ್ಯಾಟಿಂಗ್ ಎಂಚ ವಾ ರೀತಿ ಪ್ರದರ್ಶನ ಕೊರಿಯೇ ಪಣ್ಪ ರೀತಿ ಮುಖ್ಯ ಒಪ್ಪುಂಡು ಅಂಚಾದ ಉಪ್ಪನಾಗ ಬಹುಮಾನ ಮುಖ್ಯತ್ತೆ ನಮ್ಮ ವಾ ರೀತಿ ಕ್ರೀಡಾ ಅಭಿಮಾನಿಗಳಿಗೆ ಬಕ್ಕ ಕ್ರಿಕೆಟ್ ದ ಚಾತುರ್ಯನು ವಾ ರೀತಿ ನಮ್ಮ ಗೊಬ್ಬದ ಮುಖಾಂತರ ತೋಜಾಯ ಪಣ್ಪ ರೀತಿ ಮುಖ್ಯ ಒಪ್ಪುಂಡು ಅಂಚಾದ ಉಪ್ಪನಾಗ ಇನಿ ಸೋತ್ರನ ಟೀಮುಲು ನೆಕದುಂಬದ ಹೂವ ಗೊಬ್ಬುಡು ಬಹುಮಾನ ದೆತ್ತು ಉಪ್ಪರೆ ಅತನ ನನ್ನ ದಿನಳ ನಿಕುಲು ದೆಪ್ಪೆರೆ ಉಂಡು ಬಹುಮಾನ ಪಣ್ಪ ರೀತಿ ಪಂಡೊಂದು ಈ ಒಂಜಿ ಗೊಬ್ಬದ ಮುಖಾಂತರ ನಮ್ಮ ಈ ಊರ್ದ ಸೌಹಾರ್ದತೆ ಆಯ್ನತ್ತ ಮಿತ್ತ ಮಟ್ಟಿಗೆ ಪೋಡು ಅವು ನಾಳ ಗಟ್ಟಿ ಆವಡು ಇತ್ತೆವರಿ ಪಾತ್ರನಾಗ ಹಿಂದಿಡು ಪಂಡೇರು ಎಲ್ಲಿಯ ಮೈದಾನ ಮಲ್ಲ ಮನಸ್ಸು ಇಂಚಿನ ಒಂಜಿ ಮಲ್ಲ ಮನಸ್ಸುದ ಇಂಚಿನ ಈ ಒಂಜಿ ಸಂಘ ದುಮ್ಮುಗಳ ಇಂಚಿನ ಒಂಜಿ ಕ್ರೀಡೆಯನ್ನು ಬೆದರಿತ ರೀತಿ ನಡಪದು ಮುಲ್ಪ ಮಾತಾ ಜವನಿರಲ್ಲ ಮಿಗ್ಗಿಪಲ ಲೆಕ್ಕ ಸಹೋದರ ಲೆಕ್ಕ ತೂಪುನಂಚಿನ ಸೌಹಾರ್ದತೆ ಗಟ್ಟಿ ಮಲ್ಪುಣ ಆ ಮಲ್ಲ ಮನಸ್ಸು ನನಳಾತು ಮಲ್ಲಾದು ಸೌಹಾರ್ದತೆ ಗಟ್ಟಿ ಆವಡೆ ಪಡ್ಪರೀತಿ ಪಂಡಿದು ಮಾತಾ ಮೂಲ ಸೇರಿದ ವೇದಿಕೆ ಹಿಡಿತಂಚಿನ ಗಣ್ಯರೇಗಲ ಮೂಲ ಸೇರಿದಂಚಿನ ಕ್ರೀಡಾ ಪಟ್ಟಣಕ್ಲೆಗಳ ಕ್ರೀಡಾ ಅಭಿಮಾನಕ್ಲೆಗಳ ಈ ಒಂದು ಸಂಘದ ಅಧ್ಯಕ್ಷರೇನ ಅಣಿಪೆರೆಗೆ ಇಂಬ್ರಾಡಿಗೆ ಮಾತೆರೆಗಳ ಎನ್ನ ಒಂದನ್ನು ಸಲ್ಲಿಸದು ಅವಕಾಶವಾದ ಕೃತಜ್ಞತೆ ಕೊರ್ದು ಎನ್ನ ಪಾತ್ರ ಉಂಟು. ಎಲ್ಲರೂ ಕೂಡ ಹಿರಿಯರು ನನಗಿಂತ ಮುಂಚೆ ಎಲ್ಲ ವಿಚಾರಗಳನ್ನ ಈಗಾಗಲೇ ಹೇಳಿದ್ದಾರೆ. ಯಾಕಂದ್ರೆ ನಾವೊಂದು ಅಪರೂಪದ ಮತ್ತು ವಿಶೇಷ ಸನ್ನಿವೇಶದಲ್ಲಿ ಇದ್ದೇವೆ. ಒಂದು
ಈ PFC ತಂಡಕ್ಕೆ, ಈ ಪ್ರದೇಶಕ್ಕೆ ಒಂದು ಹಿನ್ನೆಲೆ ಇದೆ. ಯಾಕಂದ್ರೆ ಇಡೀ ನಮ್ಮ 300 ಗ್ರಾಮದಲ್ಲಿ ಕ್ರೀಡೆಗೆ ಹೆಸರನ್ನ ತಂದಿರುವಂತ ಪ್ರದೇಶ ಅಂದ್ರೆ ಅದು PFC. ಯಾಕಂದ್ರೆ ಇಲ್ಲಿ ಒಂದು ಮನೆತನ, ಆ ಮನೆತನದ ಕೆಲಸವನ್ನ ಈ PFC ತಂಡ ಮುಂದುವರಿಸ್ತಾ ಇದೆ. ಆ ಮುಂದುವರಿಸುವ ಕೆಲಸವನ್ನ ಇನ್ನಷ್ಟು ಕೂಡ ಅವ್ರಿಗೆ ಮಾಡುವಂತ ಒಂದು ಮಾರ್ಗದರ್ಶನ, ಅದ್ರ ಜೊತೆಗೇನೆ ಪ್ರೋತ್ಸಾಹ ಕೂಡ ನಮ್ಮ ಊರಿನ ಎಲ್ಲ ಜನರು ಕೂಡ ಕೊಡುವಂತ ಆಗ್ಲಿ ಅಂತ ಹೇಳ್ತಾ, ಅದ್ರ ಜೊತೆಗೇನೆ ಇಲ್ಲಿ ಗೆದ್ದಂತ ಎರಡೂ ತಂಡಕ್ಕೂ ಕೂಡ ಅಭಿನಂದನೆ ಸಲ್ಲಿಸ್ತಾ, ಇಲ್ಲಿರುವಂತ ಎಲ್ಲರೂ ಕೂಡ ಒಂದು ಧನ್ಯವಾದ ಸಲ್ಲಿಸ್ತಾ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ PFC ತಂಡದ ಎಲ್ಲಾ ಪದಾಧಿಕಾರಿ ಕೂಡ ವಂದಿಸುತ್ತಾ ನನ್ನ ಮಾತನ್ನ PFC ಕ್ರಿಕೆಟರ್ಸ್ ಇದರ ಆಶ್ರಯದಲ್ಲಿ ಜರುಗಿದಂತ 2 ವಾರಗಳ ಈ ಒಂದು ಕ್ರಿಕೆಟ್ ಹಬ್ಬದ ಕೊನೆಯನ್ನು ಎಂದು ಕಂಡುಕೊಂಡಿದೆ. ಈ ಒಂದು ಪಂದ್ಯಾವಳಿಯ ಸಮಾರಂಭಕ್ಕೆ ಅಧ್ಯಕ್ಷರಾಗಿ ಬಂದಿರುವಂತಹ ಹಿರಿಯ ಗಣ್ಯರು ಆಗಿರುವಂತಹ ಕೃಷ್ಣಪ್ಪ ಸಾಲಿಯಾರವರನ್ನು ನಾನು ಕೃತಜ್ಞತಾ ಪೂರ್ವಕವಾಗಿ ವಂದಿಸುತ್ತಿದ್ದೇನೆ. ಮತ್ತೋರ್ವ ಅತಿಥಿಯೂ ಆಗಿರುವಂತಹ ಮಾಜಿ ಶಾಸಕರು ಆಗಿರುವಂತಹ ಜಯರಾಮ್ ಶೆಟ್ಟಿ ಅವರು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವರನ್ನು ನಾನು ಈ ಮೂಲಕ ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದೇನೆ. ಮತ್ತೋರ್ವ ಅತಿಥಿ ಆಗಿರುವಂತಹ ಜೀವನ್ ರಾಜ್ ಕುತ್ತಾರ್ ಅವರು ನಮ್ಮ ಕರೆಗೆ ಬಂದಿದ್ದಾರೆ. ಅವರನ್ನು ನಾನು ಕೃತಜ್ಞತಾ ಪೂರ್ವಕವಾಗಿ ಕೃತಜ್ಞತೆಯೊಂದಿಗೆ ಕೃತಜ್ಞತಾ ಸಮರ್ಪಣೆಯನ್ನು ಸಲ್ಲಿಸುತ್ತಿದ್ದೇನೆ. ಮತ್ತೊಬ್ಬರು ನಿತಿನ್ ಕುತ್ತಾರ್, ವಕೀಲರು ಮತ್ತು DOFI 300 ಘಟಕದ ಕಾರ್ಯದರ್ಶಿಯೂ ಆಗಿರುವರು. ಅವರು ನಮ್ಮೊಂದು ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವರನ್ನು ನಾನು ಈ ಮೂಲಕ ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದೇನೆ. ಮತ್ತೋರ್ವ ನಮ್ಮ ಒಂದು ಕರೆಗೆ ಹೋಗೊಟ್ಟು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದಾರೆ. ಕರ್ನಾಟಕ ಸರ್ಕಾರದ ಮಾನವ ಹಕ್ಕು ಅಧಿಕಾರಿ ಉಸ್ತುವಾರಿಯನ್ನು ಹೊತ್ತಿರುವಂತಹ ಶ್ರೀಯುತ ಮಕ್ಸೂದ್ ಖಾನ್ ರವರು ನಮ್ಮನ್ನು ಬಂದು ಸೇರಿದ್ದಾರೆ. ಅವರನ್ನು ನಾನು ಕೃತಜ್ಞತಾ ಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇನೆ, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಮತ್ತೋರ್ವ ಅಧ್ಯಕ್ಷರು ಹಾಗೂ ಈ ಒಂದು ಪಂದ್ಯಾವಳಿಯ ಸಂಘಟಕರು, ಈ ಒಂದು ಪಂದ್ಯಾವಳಿಯ ರೂವಾರಿಯೂ ಆಗಿರುವಂತಹ ಈ ಸಂಘಟನೆ ಅಧ್ಯಕ್ಷರಾಗಿರುವಂತಹ ಅನೀಫುರ್ ಅವರನ್ನು ನಾನು ಈ ಮೂಲಕ ಕೃತಜ್ಞತೆ ಅರ್ಪಿಸುತ್ತಿದ್ದೇನೆ. ಹಾಗೆ ಉಪಾಧ್ಯಕ್ಷರು ಆಗಿರುವಂತಹ ಮಹಮ್ಮದ್ ರವರನ್ನು ನಾನು ಈ ಮೂಲಕ ಕೃತಜ್ಞತೆ ಅರ್ಪಿಸಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಸನ್ಮಾನ್ಯ ಕಾರ್ಯಕ್ರಮವಿತ್ತು. ಉತ್ತಮ ಒಬ್ಬ ವ್ಯಕ್ತಿಯಾಗಿಯೂ ಉತ್ತಮ ಸೇವೆಯನ್ನು ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆಯಲ್ಲಿ ನೀಡಿರುವಂತಹ ಒಬ್ಬ ವ್ಯಕ್ತಿ ಚಂದ್ರಶೇಖರ್ ರವರು ಇವತ್ತು ಈ ಒಂದು ಸನ್ಮಾನ್ಯ ಕಾರ್ಯಕ್ರಮಕ್ಕೆ ಆಗಮಿಸಬೇಕಿತ್ತು. ಆದರೂ ಅವರ ಅನಾನುಕೂಲತೆ ಅಂದ್ರೆ ಅವರಿಗೆ ಬರಲು ಅಸಾಧ್ಯವಾದ ಕಾರಣದಿಂದ ನಾವು ಅವರಿಗೆ ಆ ಒಂದು ಸನ್ಮಾನ ಕಾರ್ಯವನ್ನು ಅವರ ಮನೆಯಲ್ಲಿ ಹೋಗಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಆದ್ರೆ ಅವರು ನಮ್ಗೆ ತಿಳಿದಿರುವಂತೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯ ಚಿನ್ನದ ಪದಕವನ್ನು ಪಡೆದಿರುವಂತಹ ದಕ್ಷ ಅಧಿಕಾರಿಯಾಗಿದ್ದರು. ಯಾವುದೇ ಜಾತಿ ಭೇದವನ್ನು ನೋಡದೆ ನಮಗಾಗಿ ಈ ಒಂದು ಪಂದ್ಯವನ್ನು ನಾವು ಅವರನ್ನು ಆಹ್ವಾನಿಸಿದ್ದಕ್ಕೆ ನಮ್ಮೊಂದಿಗೆ ಬರಲು ಒಪ್ಪಿಕೊಂಡಿದ್ದಾರೆ. ಹಾಗೆ ಅವರನ್ನು ಅವರ ತಾಯಿಯವರ ಅನಾರೋಗ್ಯ ICU ಇರುವುದರಿಂದ ಅವರಿಗೆ ಬರಲು ಇಲ್ಲಿ ಅನಾನುಕೂಲ ಇದೆ ಎಂಬುದನ್ನು ನಮಗೆ ತಿಳಿಸುವುದರಿಂದ ಅವರಿಗೆ ಅವರ ಮನೆಯಲ್ಲಿ ನಾವು ಅವರಿಗೆ ಸನ್ಮಾನ ಕಾರ್ಯವನ್ನು ನಡೆಸಲು ಇಚ್ಛಿಸಿದ್ದೇವೆ. ಅವರನ್ನು ಎಲ್ಲ ಕ್ರೀಡಾಪಟುಗಳು ಮತ್ತು ಕ್ರೀಡಾ ಪ್ರೇಮಿಗಳು ಅವರಿಗೆ ಒಂದು ಅವರ ತಾಯಿಯ ಒಂದು ಆರೋಗ್ಯಕ್ಕಾಗಿ ಪ್ರಾರ್ಥಿಸಬೇಕಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿದ್ದಾರೆ. ಹಾಗೆ ಈ ಒಂದು ಪಂದ್ಯಾವಳಿಗೆ ವಿಶಿಷ್ಟವಾಗಿ ಬಂದಿರುವ ಗಣ್ಯರು ಹಾಗೆ ಅತಿಥಿಗಳು ಹಾಗೆ ಕ್ರೀಡಾಪಟುಗಳು ಶಾಂತಿಯುತವಾಗಿ ಈ ಒಂದು ಕ್ರೀಡೆಯನ್ನು ಯಶಸ್ವಿಗೊಳಿಸಲು ಸಹಕರಿಸಿರುವುದರಿಂದ ಒಂದೇ ವಾಕ್ಯದಲ್ಲಿ ಎಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸುತ್ತಾ PFC ತಂಡ ಈ ಒಂದು ವಿಶಿಷ್ಟವಾದ ಟ್ರೋಫಿ, ಇದೊಂದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗಾಗಿ ಆಹ್ವಾನಿತ ತಂಡವನ್ನು ಇಲ್ಲಿ ತಯಾರಿಸಿ ಆಡಿಸಿದ್ದಾರೆ. ಇದೊಂದು ಪ್ರಥಮ ಅನ್ಬಹುದು. ಅಂದ್ರೆ ಯಾರು ಈ ಮಟ್ಟದ ಟ್ರೋಫಿಯನ್ನು ಇಷ್ಟರವರೆಗೆ ಯಾರು ಇಟ್ಟಿಲ್ಲ. ಇದೊಂದು ವಿಶಿಷ್ಟ ಸಾಧನೆಯನ್ನು PFC ಕ್ರಿಕೆಟ್ ತಂಡದ ಅಧ್ಯಕ್ಷರು ಮತ್ತು ಆಟಗಾರರು ಮಾಡಿದ್ದಾರೆ. ಅವರಿಗೆ ನಾನು ನನ್ನ ಪರವಾಗಿ ಹಾಗೂ ಎಲ್ಲಾ ಕ್ರೀಡಾಪಟುಗಳ ಹಾಗೂ ಕ್ರೀಡಾ ಪ್ರೇಮಿಗಳ ಪರವಾಗಿ ಅಭಿನಂದಿಸುತ್ತಾ ಮುಂದಿನ ಹಂತದ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕಾಗಿ ಅಭಿನಂದನೆಗಳನ್ನ ಸಲ್ಲಿಸಿದ್ದೀರಾ. ತಮಗೂ ಕೂಡ ಕೊನೆಯದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು
ಸಮಾರಂಭದಲ್ಲಿ ತಿಳಿಸಿದಂತಹ ಮಾತು, ಆ ಕೃಷ್ಣಪ್ಪ ಅವರು ತಿಳಿಸಿದ ಮಾತನ್ನ ನೆನಪಿಸಿಕೊಳ್ತಾ ಇದ್ದಾನೆ. ಯಾವುದೇ ಒಂದು ಪಂದ್ಯಾಟವೋ ನಮ್ಮ ಈ ಪಂದ್ಯಾಟಕ್ಕೆ ಹೊಸಗೂರು ಆಶಿಫ್ ಅವರು ಕೂಡ ಮೀಡಿಯಾ ಆಶಿಫ್ ಅವರು ಕೂಡ ಈ ಒಂದು ವೇದಿಕೆ ಮುಂಭಾಗದಲ್ಲಿ ಮೀಡಿಯಾ ಮತ್ತು ಇವರಿಗೂ ಕೂಡ PFC ಕಡೆಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಸ್ಕೋರ್ ಟಿಕ್ಕರ್ ಆಗಿ ಕಾರ್ಯನಿರ್ವಹಿಸಿದಂತ ಮಣ್ಣೀಶ್ವರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಕೂಡ ಸಲ್ಲಿಸ್ತಾ ಒಂದು ಪಂದ್ಯಾಟದಲ್ಲಿ ವೀಕ್ಷಣಾ ವಿವರಣೆಯನ್ನು ತಿಳಿಸಿದಂತಹ ಹಿದಾಯತುಲ್ಲಾ ಈ ಒಂದು ನಮ್ಮಲ್ಲಿ ವೀಕ್ಷಣಾ ವಿವರಣೆ ತಿಳಿಸಿಕೊಟ್ಟಿದ್ದಾರೆ. ಬಹುಶಃ ಯಾವುದೇ ಒಂದು ಪಂದ್ಯಾಟವು ಯಶಸ್ವಿಯನ್ನ ಕಾಣಬೇಕಾದ್ರೆ ವೀಕ್ಷಣಾ ವಿವರಣೆಯವರು ಬಹಳಷ್ಟು ಮುಖ್ಯವಾಗಿದಾಗಿದೆ. ನಮ್ಮಲ್ಲಿ ಶ್ರೇಷ್ಠ ಮಟ್ಟದ ರೀತಿಯಲ್ಲಿ ಸೊಗಸಾದ ರೀತಿಯಲ್ಲಿ ವೀಕ್ಷಣಾ ವಿವರಣೆ ತಿಳಿಸಿದಂತಹ ಹಿದಾಯತುಲ್ಲರವರು ಇವರಿಗೆ ಅವರು ನೀಡಿ ಸಹಕರಿಸಬೇಕು ಹೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಹಿದಾಯತುಲ್ಲನವರಿಗೆ ವಿಜಯಿಸಿದಂತಹ. ಅದೇ ರೀತಿ ಮುಂದಿನ ಈ ಒಂದು PFC ಕ್ರಿಕೆಟರ್ಸ್ ಬೆಸ್ಟ್ ಬೌಲರ್ ಅವಾರ್ಡ್ ಗೋಸ್ ಟು ಉತ್ತಮವಾದ ಎಸೆಗಾರ. ಈ ಒಂದು 2 ವಾರದ ನಡೆದಿರತಕ್ಕಂತಹ ಪಂದ್ಯಕೂಟದಲ್ಲಿ ಶ್ರೇಷ್ಠ ಮಟ್ಟದ ಎಸೆಗಾರ ಬೆಸ್ಟ್ ಬೌಲರ್ ಅವಾರ್ಡ್ ಯಾರಿಗೆ? ತಮ್ಮ ಮುಂದೆ ಇಡ್ತಾ ಇದ್ದೇನೆ ಪ್ರಶ್ನೆ, ಈ ಬೆಸ್ಟ್ ಬೌಲರ್ ಅವಾರ್ಡ್ ಯಾರಿಗೆ ಕೊಡಿಸಿ? ಮದನಿ ನಗರ ತಂಡದ ಆಟಗಾರ ಪಂದ್ಯಾಟದಲ್ಲಿ 8 ವಿಕೆಟ್ ಗಳನ್ನ ಪಡೆದು ಈ ಮೈದಾನದಲ್ಲಿ ಬೆಸ್ಟ್ ಬೌಲರ್ ಅವಾರ್ಡ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಜಲಾಲ್ ಅನ್ನುವಂತಹ ಆ ಒಂದು ಎಸೆಗಾರ. ದಯವಿಟ್ಟು ಜಲಾಲ್ ಅವರೇ ವೇದಿಕೆಗೆ ಬಂದು ತಮ್ಮ ಪ್ರಶಸ್ತಿಯನ್ನ ಪಡ್ಕೊಳ್ಬೇಕಾಗಿ ಕೇಳಿಲೇಷನ್ ಜಲಾಲ್ ಅಂಡ್ ಧನ್ಯವಾದಗಳು ಪ್ರಶಸ್ತಿಯನ್ನ ವಿತರಿಸಿದವರಿಗೆ ಕೂಡ. ಮುಂದಿನದಾಗಿ ಬೆಸ್ಟ್ ಬ್ಯಾಟ್ಸ್ಮನ್. ಖಂಡಿತ ಈ ಒಂದು ಆಟದಲ್ಲಿ ಈ ಒಂದು ಮೈದಾನದಲ್ಲಿ ಆಡದಿರತಕ್ಕಂತಹ ಪಂದ್ಯಕೂಟದಲ್ಲಿ ಮೊನ್ನೆಯಿಂದ ಇವತ್ತು ಬಹಳಷ್ಟು ಶ್ರೇಷ್ಠ ಮಟ್ಟದ ರೀತಿಯಲ್ಲಿ ದಂಡನ್ನ ನಿಭಾಯಿಸಿದಂತಹ ಆ ಒಂದು ದಂಡುಗಾರ ಖಂಡಿತ ಆಡಿದಂತಹ ಪಂದ್ಯಕೂಟದಲ್ಲಿ 28 ಅಂಕಗಳನ್ನ ಕಳೆ ಹಾಕಿದಂತಹ ವೀರ ಫೈಜಲ್ ಅವರಿಗೆ ಈ ಒಂದು ಬೆಸ್ಟ್ ಬ್ಯಾಟ್ಸ್ಮನ್ ಅವಾರ್ಡ್ ಸಿಗ್ತಾ ಇದೆ. ದಯವಿಟ್ಟು ಫೈಜಲ್ ಅವರೇ ವೇದಿಕೆಗೆ ಬಳಿ ಬಂದು ತಮ್ಮ ಪ್ರಶಸ್ತಿಯನ್ನ ಪಡ್ಕೊಳ್ಬೇಕು ಹೇಳಿಕೊಂಡು ಇವರಿಗೆ ಜೀವನ್ ರಾಜ್ ಅವರು ನೀಡಿ ಸಹಕರಿಸಬೇಕು ಹೇಳಿಕೊಳ್ತಾ ಇದ್ದಾರೆ. ಧನ್ಯವಾದಗಳು ಫೈಜಲ್ ಅವರಿಗೆ ಬೆಸ್ಟ್ ಬ್ಯಾಟ್ಸ್ಮನ್ ಅವಾರ್ಡ್ PFC ಕ್ರಿಕೆಟರ್ಸ್ 2K19. ಧನ್ಯವಾದಗಳು ಫೈಜಲ್ ಅವರಿಗೆ, ಧನ್ಯವಾದಗಳು ಪ್ರಶಸ್ತಿಯನ್ನು ವಿತರಿಸಿದರು. ಬೆಸ್ಟ್ ಕ್ಯಾಚ್ ಅವಾರ್ಡ್ ಅನ್ನ ನೀಡ್ತಾ ಇದ್ದಾವೆ. ಈ ಒಂದು ಪಂದ್ಯಕೂಟದ 2 ದಿನದ ಪಂದ್ಯಾಟದಲ್ಲಿ ಬಹಳಷ್ಟು ಸೊಗಸಾದ ರೀತಿಯಲ್ಲಿ ಕ್ಯಾಚ್ ಅನ್ನ ಹಿಡಿದಂತಹ ಆ ಒಂದು ಆಟಗಾರ ಸಫ್ವಾನ್ ಫ್ರಮ್ FCB ಬೆಲ್ಮಾ. ದಯವಿಟ್ಟು ಸಫ್ವಾನ್ ಅವರೇ ತಮ್ಮ ಆ ಒಂದು ಕ್ಯಾಚ್ಗೆ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದೀರಾ. ಧನ್ಯವಾದಗಳು ಇವರಿಗೆ. ಕೃಷ್ಣಪ್ಪ ಸಾಲಿಯನ್ನ ಇವರು ನೀಡಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನೋಡಿ ಹೆಲ್ಮೆಟ್ ನೀಡಿ ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು ಸಫ್ವಾನ್ ಅವರಿಗೆ. ಫೈನಲ್ ಕೊನೆಯದಾಗಿ ಫೈನಲ್ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ. ಖಂಡಿತ ಈ ಫೈನಲ್ ಪಂದ್ಯಾಟದಲ್ಲಿ ವಿಜಯಕ್ಕೆ ಕಾರಣರಾದಂತಹ ಆ ಒಂದು ಎಸೆತಗಾರ 1 ಓವರುಗಳಲ್ಲಿ 2 ಅಂಕವನ್ನ ನೀಡಿ 2 ವಿಕೆಟ್ ಅನ್ನ ಪಡೆದಂತ ಆಟಗಾರ ಯಾರು? ಕೇಳ್ತಾ ಇಲ್ಲ. ರಮೀಜ್ ಎನ್ನುವಂತ ಆಟಗಾರ. ದಯವಿಟ್ಟು ರಮೀಜ್ ಅವರೇ ವೇದಿಕೆ ಬಳಿ ಬಂದು ತಮ್ಮ ಪ್ರಶಸ್ತಿಯನ್ನ ಪಡ್ಕೊಳ್ಬೇಕು. ರಮೀಜ್ ಫ್ರಮ್ FCB ಬೆಲ್ಮಾ. ಧನ್ಯವಾದಗಳು ರಮೀಜ್ ಅವರಿಗೆ. ಇವರಿಗೆ ಮಕ್ಸೂದ್ ಖಾನ್ ಇವರು ನೀಡಿ ಸಹಕರಿಸಬೇಕು ಹೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಸರಣಿ ಶ್ರೇಷ್ಠ ಪ್ರಶಸ್ತಿ. ಈ ಸರಣಿ ಶ್ರೇಷ್ಠ ಪ್ರಶಸ್ತಿ ಅನ್ನುವಂತಹದ್ದು ಬಹುಶಃ ಆಡಿದಂತಹ ಎಲ್ಲ ಪಂದ್ಯಾಟದಲ್ಲಿ ಬಹಳಷ್ಟು ಶ್ರೇಷ್ಠ ಮಟ್ಟದ ದಂಡನ್ನ ನಿಭಾಯಿಸಿ ತಮ್ಮ ಎಸೆತಗಾರಿಕೆಯೊಂದಿಗೆ ಆ ಒಂದು ಎಸೆತಗಾರಿಕೆಯನ್ನು ತೋರಿಸಿ ಬಹುಶಃ ಆ ಒಂದು ಫೀಲ್ಡಿಂಗ್ ವಿಭಾಗದಲ್ಲೂ ಕೂಡ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲೂ ಕೂಡ ಬಹಳಷ್ಟು ಸೊಗಸಾದ ರೀತಿಯಲ್ಲಿ ಏರ್ಪಡಿಸುವಂತಹ ಆಟಗಾರನೇ ಪಂದ್ಯ ಶ್ರೇಷ್ಠ ಪ್ರಶಸ್ತಿ. ಈ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬಹುಶಃ 6 ವಿಕೆಟ್ ಅನ್ನ ಪಡೆದುಕೊಂಡು 28 ವೈಯಕ್ತಿಕ ಮೊತ್ತವನ್ನ ಬಳಸಿದಂತಹ ಓರ್ವ ಆಟಗಾರ ಯಾರು? ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ನೌಶಾದ್ is the man of the match award is goes to
ನೌಶಾದ್ ದಯವಿಟ್ಟು ನೌಶಾದ್ ಅವರೇ ವೇದಿಕೆಗೆ ಬಂದು ತಮ್ಮ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇವರಿಗೆ ನಿತಿನ್ ಕುತ್ತಾರ್ ಇವರೇ ನೀಡಿ ಸಹಕರಿಸಬೇಕು ಕೇಳಿಕೊಳ್ತಾ ಇದ್ದಾರೆ. ಧನ್ಯವಾದಗಳು ನೌಶಾದ್, ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದೀರಾ. ತಮಗೆ ಈ ಒಂದು PFC ಕ್ರಿಕೆಟ್ ತಂಡದ ಪರವಾಗಿ ತಮಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ನೀಡಿ ಗೌರವಿಸಲಾಗುವುದು. ಈ ರನ್ನರ್ಸ್ ಅವಾರ್ಡ್ ಪಡೆದುಕೊಂಡಂತಹ ಆಟಗಾರರು ದಯವಿಟ್ಟು ವೇದಿಕೆಯ ಬಳಿ ಬಂದು ತಮ್ಮ ಆ ಒಂದು ಪದಕವನ್ನ ಪಡ್ಕೊಳ್ಬೇಕಾಗಿದ್ರೆ ಆಡಿದ್ದೀರಾ. ಬಹಳಷ್ಟು ಶ್ರೇಷ್ಠ ಮಟ್ಟದ ಪಂದ್ಯಾಟವನ್ನ ಆಡಿದ್ದೀರಾ. ಬಹುಶಃ ಅವರು ಹೇಳಿದ ಮಾತಿನ ಹಾಗೆ ವಿಜಯವು ಖಂಡಿತವಾಗಿಯೂ ತಮಗೆ ಕಂಡುಕೊಂಡಿದೆ. ರನ್ನರ್ಸ್ ಅವಾರ್ಡ್ ಕೂಡ ಒಂದು ಪ್ರಶಸ್ತಿಯಾಗಿದೆ. ಖಂಡಿತ ತಮಗೆ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. ನೋಡಿ, ಗಣ್ಯ ವ್ಯಕ್ತಿಗಳಿಂದ ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಪದಕಗಳನ್ನ ಪಡ್ಕೊಂಡಂತಹ ತಮಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿ ವಿತರಿಸಿದಂತಹ ಗಣ್ಯ ವ್ಯಕ್ತಿಗಳು ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. ದ್ವಿತೀಯ ಪ್ರಶಸ್ತಿ ಅದುವೇ ರನ್ನರ್ಸ್. ಈ ರನ್ನರ್ಸ್ ಟ್ರೋಫಿ ಪಡೆದುಕೊಂಡಂತಹ ಆ ತಂಡದ 3 ಆಟಗಾರರು ವೇದಿಕೆ ಬಳಿ ಬಂದು ತಮ್ಮ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. PFC ಕ್ರಿಕೆಟರ್ಸ್, ದ ರನ್ನರ್ಸ್ ಆಫ್ PFC ಕ್ರಿಕೆಟರ್ಸ್, ದಟ್ ಈಸ್ ಕ್ಲಾಸಿಕ್ ಮದನಿ ನಗರ. ದಯವಿಟ್ಟು ಕ್ಲಾಸಿಕ್ ಮದನಿ ನಗರ ತಂಡದ ಆಟಗಾರರು 3 ಆಟಗಾರರು ದಯವಿಟ್ಟು ವೇದಿಕೆ ಬಳಿ ಬಂದು ತಮ್ಮ ಆ ಒಂದು ಪ್ರಶಸ್ತಿಯನ್ನ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಧನ್ಯವಾದಗಳು ಈ ಕ್ಲಾಸಿಕ್ ಮದನಿ ನಗರ ತಂಡದ ಆಟಗಾರರಿಗೆ. ಆ ಒಂದು ಮಿನುಗುವ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದೀರಾ. ಬಹುಶಃ ರಹಮಾನ್ ಅವರು ತಿಳಿಸಿದ್ರು, ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾದಂತಹ ಒಂದು ಪ್ರಶಸ್ತಿಯು ಇಲ್ಲಿ ಕಾಣ್ತಾ ಇದೆ. ಈ ಒಂದು ಪಂದ್ಯ ಕೂಡ ನೆರವೇರಿಸಿದಂತಹ ಆ ಒಂದು ಆಟಗಾರರಿಗೆ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. ಬಹಳಷ್ಟು ಸೊಗಸಾದ ರೀತಿಯಲ್ಲಿ ಪಂದ್ಯಾಟವು ನೆರವೇರಿದೆ. ಶ್ರೇಷ್ಠ ಮಟ್ಟದ ಪಂದ್ಯಗೂಡವನ್ನ ನಮ್ಮೆಲ್ಲರಿಗೆ ವೀಕ್ಷಣೆಯನ್ನು ಮಾಡಿಕೊಟ್ಟಂತಹ PFC ಕ್ರಿಕೆಟರ್ಸ್ ತಂಡದ ಆಟಗಾರರೇ, ತಮಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. ರನ್ನರ್ಸ್ ಅವಾರ್ಡ್ ಪಡ್ಕೊಂಡಂತಹ ಕ್ಲಾಸಿಕ್ ಮದನಿ ನಗರ ತಂಡದ ಆಟಗಾರರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. ಧನ್ಯವಾದಗಳು ಕ್ಲಾಸಿಕ್ ಮದನಿ ನಗರ ತಂಡದ ಆಟಗಾರರಿಗೆ. ರನ್ನರ್ಸ್ ಅವಾರ್ಡ್ ಅನ್ನ ಪಡೆದುಕೊಂಡಿದ್ದೀರಾ. ತಮಗೆ ತುಂಬ ಹೃದಯದ ಅಭಿನಂದನೆಗಳನ್ನ PFC ಕ್ರಿಕೆಟರ್ಸ್ ತಂಡದ ಪರವಾಗಿ ಸಮರ್ಪಿಸಿಕೊಳ್ತಾ ಇದ್ದೇನೆ. ಇನ್ನು ಕೊನೆಯದಾಗಿ ಈ ಒಂದು ಫೈನಲ್ ಹಂತದ ವಿಜಯಿ ತಂಡ, ಈ ಒಂದು ಫೈನಲ್ ತಂಡದ ವಿಜಯಿ ತಂಡ FCB ಬೆಲ್ಮಾ. ಈ ಒಂದು ಫೈನಲ್ ಪಂದ್ಯಗೂಡದ ಎಲ್ಲ ಆಟಗಾರರು ದಯವಿಟ್ಟು ಈ ತಂಡದ ಎಲ್ಲ ಆಟಗಾರರು ಆ ಒಂದು ವಿಜಯದ ಕೊರಲಿನ ಮಾಲೆಯನ್ನ ಪಡ್ಕೊಳ್ಬೇಕು. ಆಟಗಾರರೇ ಮೈಕ್ ಪಾಯಿಂಟ್ ಬಳಿ ಆಗಮಿಸಿ, ವೇದಿಕೆ ಬಳಿ ಆಗಮಿಸಿ ತಮ್ಮ ಆ ಒಂದು ವಿಜಯದ ಕೊರಲಿನ ಮಾಲೆಯನ್ನ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಹುಶಃ ನಿರಂತರವಾಗಿ ಆಡಿದ್ದು ಹಲವಾರು ಕಲ್ಲು ಮುಳ್ಳುಗಳ ಹಾದಿಯನ್ನೇ ತುಳಿದು ಬಹುಶಃ ಫೈನಲ್ ಪಂದ್ಯಗೂಡದಲ್ಲಿ ವಿಜಯವನ್ನ ಕಾಣ್ತಾ ಇದೆ ಈ ಒಂದು FCB ಬೆಲ್ಮಾ ತಂಡ. ತಮಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. PFC ಕ್ರಿಕೆಟರ್ಸ್ ತಂಡದ ಪರವಾಗಿ ತಮಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. ದಯವಿಟ್ಟು ಗಣ್ಯ ವ್ಯಕ್ತಿಗಳೇ ಇವರಿಗೆ ಪ್ರಶಸ್ತಿಯನ್ನ ನೀಡಿ ಸಹಕರಿಸಬೇಕಾಗಿದೆ. Award goes to FCB Belma, the winners of in this tournament. ದಯವಿಟ್ಟು 3 ಆಟಗಾರರು ವೇದಿಕೆ ಬಳಿ ಬಂದು ತಮ್ಮ ಪ್ರಶಸ್ತಿಯನ್ನ ಪಡ್ಕೊಳ್ಬೇಕು ಹೇಳಿಕೊಳ್ತಾ ಇದ್ದೇನೆ. ತಂಡದ 3 ಆಟಗಾರರು FCB Belma, congratulations FCB Belma and thank you for ಅದೇ ರೀತಿ ಉಳಿದ ಪ್ಲೇಯರ್ಸ್ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ನಿಂತು ತಮ್ಮ ಒಂದು ಫೋಟೋವನ್ನು ತೆಗೆದು ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ಆಟಗಾರರೇ ತಾವು ಕೂಡ ಬಂದು ಸಹಕರಿಸಬೇಕು.
ಸೆಳಿತಾ ಶ್ರೇಷ್ಠ ಮಟ್ಟದ ಪಂದ್ಯಕೂಟವನ್ನ ಆಡಿದ್ದೀರಾ. ನಿರಂತರವಾಗಿ ಬಂದದ್ದು ಹಲವಾರು ಕಲ್ಲು ಮುಳ್ಳುಗಳ ಹಾದಿಯನ್ನೇ ತುಳಿದು ಎದ್ದು ಬಿದ್ದು ಎಡವಿ ಮೈ ಕೊಡವಿ ಎದ್ದು ನಿಂತಕ್ಕಂತ ಆಟಗಾರರು. ಬಹುಶಃ ತಮ್ಮ ಕನಸುಗಳನ್ನ ನನಸು ಮಾಡಿದ್ದೀರಾ. ತಮಗೆ ಮತ್ತೊಮ್ಮೆ ಈ ಒಂದು ವಯಸ್ಸು ಕ್ರಿಕೆಟರ್ಸ್ ತಂಡದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. ಈ ಒಂದು ಫೈನಲ್ ಹಂತದ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದೀರಾ, ವಿನ್ನರ್ಸ್ ಅವಾರ್ಡ್ ಅನ್ನ ಪಡ್ಕೊಂಡಿದ್ದೀರಾ. ತಮಗೆ ಮತ್ತೊಮ್ಮೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದಾವೆ.